ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದ ಹಿನ್ನೆಲೆಯಲ್ಲಿ ಮೇ 24ರಂದು ಒಂದೇ ಕಟ್ಟಡದಲ್ಲಿರುವಂತಹ ನಗರ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ವೃತ್ತ ನಿರೀಕ್ಷಕರ ಕಚೇರಿಯನ್ನ ಸೀಲ್ ಡೌನ್ ಮಾಡಲಾಗಿದ್ದು ಇದೀಗ ಸೀಲ್ ಡೌನ್ ಅನ್ನು ತೆರವು ಮಾಡಲಾಗಿದೆ. ಸೀಲ್ ಡೌನ್ ಸಂದರ್ಭ ಠಾಣೆಯ ಕಾರ್ಯನಿರ್ವಹಣೆಗಾಗಿ ಪೊಲೀಸ್ ಠಾಣೆಯ ಬಳಿಯಲ್ಲೇ ಶಾಮಿಯಾನ ಅಳವಡಿಕೆ ಮಾಡಿ ಕಂಪ್ಯೂಟರ್ ಜೋಡಣೆ ಮಾಡಲಾಗಿತ್ತು. ಇದೀಗ ಸೀಲ್ ಡೌನ್ ತೆರವುಗೊಂಡಿರೋದ್ರಿಂದ ಇಂದಿನಿಂದ ಎಂದಿನ ಹಾಗೆ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಣೆ ನಡೆಯಲಿದೆ. ಪೊಲೀಸ್ ಠಾಣೆ ಸೀಲ್ ಡೌನ್ ಆದ ಅನಂತರ ದಿನಂಪ್ರತಿ ಪುರಸಭೆ ವತಿಯಿಂದ ಠಾಣೆಯ ಒಳಾಂಗಣ ಹಾಗೂ ಹೊರಾಂಗಣಕ್ಕೆ ಸ್ಯಾನಿಟೈಸೇಷನ್ ಮಾಡಲಾಗ್ತಾ ಇತ್ತು. ಇನ್ನು ಅಜಕಾರು ಪೊಲೀಸ್ ಠಾಣೆಯ ಎಎಸ್ಐ ಒಬ್ಬರಿಗೂ ಕೊರೋನಾ ಪಾಸಿಟಿವ್ ದೃಢಪಟ್ಟ ಹಿನ್ನೆಲೆಯಲ್ಲಿ ಅಜಕಾರು ಠಾಣೆಯನ್ನು ಕೂಡ ಸೀಲ್ ಡೌನ್ ಮಾಡಲಾಗಿದ್ದು ಅದನ್ನು ಕೂಡ ಈಗ ತೆರವು ಮಾಡಲಾಗಿದೆ. ಮುಂಬೈನಿಂದ ಊರಿಗೆ ಆಗಮಿಸುವವರನ್ನ ತಪಾಸಣೆ ನಡೆಸುವ ಸಲುವಾಗಿ ನಿಪ್ಪಾಣಿಗೆ ತೆರಳಿದ್ದಂತಹ ನಗರ ಠಾಣೆಯ ಎಸ್ಐ ಸೇರಿದಂತೆ 4 ಮಂದಿ ಪೊಲೀಸರು ಕಳೆದ 12 ದಿನಗಳಿಂದ ಹೋಮ್ ಕ್ವಾರಂಟೈನ್ನಲ್ಲಿ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಮಾದರಿ ಪರೀಕ್ಷೆಗೆ ಒಳಪಡಿಸಿದ್ದು ವರದಿ ಇನ್ನೂ ಬರಬೇಕಾಗಿದೆ. ಹೀಗಾಗಿ ಕರ್ತವ್ಯಕ್ಕೆ ಹಾಜರಾಗದೆ ಮನೆಯಲ್ಲೇ ಕೂರುವಂತಹ ಪರಿಸ್ಥಿತಿ ಬಂದಿದೆ. ಇನ್ನು ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯ ಎಸ್ಐ ನಾಸಿರ್ ಹುಸೇನ್ ಸೇರಿದಂತೆ 37 ಮಂದಿ ಸಿಬ್ಬಂದಿ, ನಗರ ಠಾಣೆಯ ಎಸ್ಐ ಮಧು ಬಿಇ ಸೇರಿದಂತೆ 38 ಸಿಬ್ಬಂದಿ ಹಾಗೂ ಅಜಕಾರು ಪೊಲೀಸ್ ಠಾಣೆಯ ಎಸ್ಐ ಸುದರ್ಶನ್ ಸೇರಿದಂತೆ 21 ಮಂದಿ ಸಿಬ್ಬಂದಿ ಕ್ವಾರಂಟೈನ್ಗೆ ಒಳಪಟ್ಟಿದ್ದಾರೆ. ಹೀಗಾಗಿ ಕಾಪು, ಶಿರ್ವಾ, ಪಡುಬಿದ್ರಿ ಪೊಲೀಸ್ ಠಾಣೆ ಸಿಬ್ಬಂದಿ ಕಾರ್ಕಳದ 3 ಠಾಣೆಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ.